ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯವಿದೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿಯ ಮಸಿಯಮ್ಮನಹಟ್ಟಿ ಗ್ರಾಮದಲ್ಲಿ ಕಾಡಾ ಯೋಜನೆಯಡಿ 57 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಸರ್ಕಾರ ಕ್ರಮ ವಹಿಸಿದರೂ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಕೊರೋನಾ 3ನೇ ಅಲೆ ಹರಡುತ್ತಿದ್ದು ಜನತೆ ಸಾಕಷ್ಟು ಜಾಗೃತಿ ವಹಿಸಬೇಕು ಎಂದರು. ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದರೂ ಸಹ ಜನತೆ ಸಾಕಷ್ಟು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಕೊರೋನಾ 1ನೇ ಅಲೆಯಲ್ಲಿ ಸಾಕಷ್ಟು ಸಾವು ಸಂಭವಿಸಿದೆ. ಜನತೆ ಈ ಬಾರಿಯೂ ಸಹ ನಿರ್ಲಕ್ಷ್ಯ ವಹಿಸಿದರೆ ಮೊದಲಿಗಿಂತ ಹೆಚ್ಚು ಸಾವು ನೋವುಗಳು ಸಂಭವಿಸಲಿದೆ. ಆದ್ದರಿಂದ ಜನತೆ ಹೆಚ್ಚು ಜಾಗೃತಿ ವಹಿಸಬೇಕು ಎಂದು ಸಲಹೆ ನೀಡಿದರು. ಮತ್ತು ಸೋಮಲಾಪುರ ಅಲ್ಲಿ ಹಿಂದೆ 40 ಲಕ್ಷ ಹಾಕಿ ಪೂಜೆ ಮಾಡಿದ್ದು ಗ್ರ್ಯಾಂಟ್ ವಾಪಸ್ ಹೋಗಿತ್ತು. ಅದು ತಿರ್ಗಾ ಈಗ PWD ಅಲ್ಲಿಗೆ 40 ಲಕ್ಷ ಹಾಕಿ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಕಾಮಗಾರಿಗೆ ಪೂಜೆ ಮಾಡ್ತಾರೆ. ಸರ್ ಆಗ್ತಲೇ ಮಾಡ್ತಲೇ ಇರಬೇಕಾಗುತ್ತೆ. ಇನ್ನೂ ಎಲ್ಲ ಕಡೆಗೂ ಸಣ್ಣ ಪುಟ್ಟ ರೋಡ್ಗಳು, ಕನೆಕ್ಟಿವಿಟಿ ರೋಡ್ಗಳೆಲ್ಲ ಬಾಕಿ ಇದ್ದಾವೆ. ಅವ ಸೇರ್ಸ್ ಮಾಡ್ತಾಯಿದ್ದೀವಿ. ಈ ಸರಿ ಕಾಡದಲ್ಲಿ ಸುಮಾರು 5 ಕೋಟಿ 6 ಕೋಟಿ ಹಾಕಿ ಕೆಲವೆಲ್ಲ ಮಾಡ್ತಾಯಿದ್ದೀವಿ. ಇನ್ನೂ ಕಾಡದಲ್ಲಿ ಇನ್ನೂ 4-5 ರೋಡೇ ಅವು ಪೂಜೆ ಮಾಡಬೇಕು. ಸೇರ್ಸ್ ಮಾಡ್ತಾಯಿದ್ವಿ. ರಾಜ್ಯದಲ್ಲಿ ಮೀಟಿಂಗಲ್ಲಿ ಹೇಳಿದ್ದೀನಿ, ಅದನ್ನು ಮಾಡಿಸ್ತಕ್ಕಂಥದ್ದು ಮಾಡ್ತೀವಿ. ಸುಮಾರು 12 ಲಕ್ಷ ರೂಪಾಯಿ ರಿಲೀಸ್ ಆಗಿದೆ. ಅದು ಜಾಸ್ತಿ ಶಾರ್ಟೇಜ್ ಬೈದಿದ್ದು ನಾನು 5 ಲಕ್ಷ ರೂಪಾಯಿ ಹಾಕಿದ್ದೀನಿ. ಅದನ್ನು ಕಂಪ್ಲೀಟ್ ಮಾಡಿ ಇಡಿಸ್ತಕ್ಕಂಥದ್ದು ಮಾಡ್ತೀವಿ. ಯಾಕೆಂದರೆ ಅಲ್ಲೇ ಸಾಮಾಜಿಕ ಸಾರ್ವಜನಿಕ ನಿಲ್ಲಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ನಿಲ್ಲಿಸಿದ್ದಾರೆ ಅನ್ನೋದು ಅದು ನಮ್ಮದು ಆ ಯೋಜನೆ ಒಳಗೆ ಇವರು ಡ್ರೈನ್ ಟು ಡ್ರೈನ್ ಹಾಕಿರ್ತಾವ್ರೆ ಊರಿನವರು. ನಾವು ಹಾಕಿರ್ತಕ್ಕಂಥದ್ದು PMGS ಒಳಗೆ ಡ್ರೈನ್ ಟು ಡ್ರೈನ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದು ಶೋಲ್ಡ್ರು ಈ ಕಡೆ 2 ಅಡಿ ಈ ಕಡೆ 2 ಅಡಿ ಬಿಟ್ಟು ಮಾಡಲಿಕ್ಕೆ ಅದ್ರಾಗೆ ಆ ಯೋಜನೆಯಲ್ಲಿ ಇರ್ತಕ್ಕಂಥದ್ದು ಅವಕಾಶ. ನಾವು ಅದನ್ನು ಜನಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಕೆಲವರು ಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಡ್ರೈನ್ ಟು ಡ್ರೈನೇ ಮಾಡಬೇಕು ಅಂತಕ್ಕಂಥ ಇಟ್ಕೊಂಡು ಸ್ಟಾಪ್ ಮಾಡಿದ್ದಾರೆ. ಅದನ್ನು ನಾನು ಅಲ್ಲಿರ್ತಕ್ಕಂಥ 3-4 ಜನ ನಾಗರಾಜು ಅವರೆಲ್ಲ ಹತ್ರ ಮಾತಾಡಿದ್ರೆ ಸೆಕ್ಯೂಟ್ ಮಾಡ್ತಕ್ಕಂಥ ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ. ರಸ್ತೆ ಕಟ್ ಮಾಡ್ತೀವಿ, ಓಡಾಡೋಕ್ಕೆ ಯಾವುದೇ ದಾರಿ ಬಿಡಲ್ಲ ಅಂತೇಳಿ ಅವ್ರು ಏನೇ ಪ್ರೊಟೆಸ್ಟ್ ಮಾಡಿದ್ರು ಕಾನೂನು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಪ್ರೊಟೆಸ್ಟ್ ಫ್ರೀ ಆಗಿರ್ತಾರೆ, ಪ್ರೊಟೆಸ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಒಂದು ನಿಯಮ ಇಟ್ಕೊಂಡಿರುತ್ತೆ, ಆ ನಿಯಮದ ಪ್ರಕಾರನೇ ಹೋಗ್ಬೇಕಾಗುತ್ತೆ. ಆ ನಿಯಮ ವೈಲೇಟ್ ಮಾಡಿ ಅಂತಂದರೆ ತಿದ್ದುಪಡಿ ಆಗಬೇಕಾಗುತ್ತೆ. ಹೌಸಲ್ಲಿ ಅದು ಕೇಂದ್ರ ಸರ್ಕಾರದಿಂದ ತಿದ್ದುಪಡಿ ಆಗಿ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗುತ್ತೆ. ಹಂಗೆಲ್ಲ ಮಾಡಲಿಕ್ಕಾಗಲ್ಲ. ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಆಗದಲ್ಲೇ ಪ್ರೊಟೆಸ್ಟ್ ಮಾಡ್ತಾರೆ ಅಂದರೆ ಅವರು ರೋಡ್ ನಿಂತು ಹೋಗ್ತದೆ. ಈಗ ಮತ್ತಿಕೆರೆಗೆ ಪ್ರೊಟೆಸ್ಟ್ ಮಾಡಿ ಗಲಾಟೆ ಮಾಡಿದ್ರು, ಅಲ್ಲಿ ರೋಡ್ ನಿಂತೋಯ್ತು. ನಮ್ಮೂರ ಬೈಚರಲ್ಲಿ ಅಥವಾ ಬೇರೆ ರೋಡ್ಗೆ ಹತ್ರವಾಗಿ ಹೋಗೋದು 100 ಮೀಟ್ರ್ ನಿಂತೋಯ್ತು. ಇವತ್ತು ಮಾಡಲಿಕ್ಕಾಗಿಲ್ಲ. ಅವ್ರಿಗೇನು ದುಡ್ಡು ವಾಪಸ್ ಹೋಗುತ್ತೆ. ಎಷ್ಟು ಕೆಲಸ ಮಾಡಿರ್ತಾರೆ ಅಷ್ಟು ಬಿಲ್ ಮಾಡ್ತಾರೆ, ಕಾಂಟ್ರಾಕ್ಟ್ ಬಿಲ್ ದುಡ್ಡು ಕೊಡ್ತಾರೆ, ಹೋಗ್ತಿರ್ತಾರೆ. ಉಳ್ಕೊಂಡಿರೋದು ನಿಮ್ಮೂರು ರಸ್ತೆ. ಇಲ್ಲಿ ಬಿಡ್ತೀವಿ, ಮುಂದಕ್ಕೆ ಇದ್ರ ಕಡೆಗೆ ಮಾಡ್ತೀವಿ. ನಾವು ಎಲ್ಲಿ ಪ್ರೊಟೆಸ್ಟ್ ಮಾಡ್ತಾರೋ ಅಲ್ಲಿ ನಿಲ್ಲಿಸ್ತೀವಿ, ಮುಂದಕ್ಕೆ ಮಾಡ್ತೀವಿ. ಇದ್ರ ಜೊತೆಗೆ ಏನು ಸಮುದಾಯ ಭವನ ಅಂತ ಹೇಳಿ ಹೊಸಳ್ಳಿಲಿ ಮಾಡಿದ್ದು 4 ವರ್ಷದಿಂದ ಹಂಗೆ ಪೆಂಡಿಂಗ್ ನಿಂತಿದೆ. ಅಮೌಂಟ್ ಎಲ್ಲ ರಿಲೀಸ್ ಆಗಿದೆ. ಎಲ್ಲ ಗ್ರ್ಯಾಂಟ್ ವಾಪಸ್ ತಗೊಂಡ್ರು. 2 ವರ್ಷದಿಂದ ಏನು 1 ರೂಪಾಯಿ ಗ್ರ್ಯಾಂಟ್ ಕೊಡಲಿಲ್ಲ. ಅದರಿಂದ ಕೊರೋನಾ ಬಂತು. ನಾವು ಅದನ್ನೇನು ಡ್ರೈನ್ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಸರ್. ಈಗ ಇದ್ದಾರೆ ನಮ್ಮಲ್ಲಿ ನಮ್ಮ ತಾಲೂಕು 10,500 ಜನ ಮಕ್ಕಳಿಗೆ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. 15 ವರ್ಷದಿಂದ 18 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಕೊರೋನಾ ಜಾಸ್ತಿ ಆಗ್ತಾಯಿದೆ, ಎಲ್ಲರೂ ಅಂತರ ಕಾಪಾಡ್ಕೊಬೇಕು. ಅದು ಬಂದಾಗ ಹಿಂಸೆ ಬೀಳೋದ್ರ ಬದಲು ಮೊದಲೇ ಪ್ರಿಕಾಷನರಿ ಮೆಜರ್ ತಗೊಂಡು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಸಾರ್ವಜನಿಕರಿಗೂ ಅದ್ರ ಬಗ್ಗೆ ಅರಿವಿರಬೇಕು. ಸರ್ಕಾರನೂ ಕ್ರಮ ಕೈಗೊಳ್ತಾ ಇತ್ತು. ಈಗಾಗಲೇ ವೀಕೆಂಡ್ ಕರ್ಫ್ಯೂ ಆಗ್ತಿದೆ. ಕೆಲವೆಲ್ಲ ನಿಬಂಧನೆಗಳನ್ನ ಸರ್ಕಾರ ವಿಧಿಸಿದೆ. ಅದನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥದ್ದು ಕಷ್ಟ ಐತೆ. ವೀಕೆಂಡ್ ಕರ್ಫ್ಯೂ ಹಾಕಲಿಲ್ಲ ಅಂತಂದರೆ ಅಟ್ಲೀಸ್ಟ್ ವಾರದಲ್ಲಿ 2 ದಿವಸನಾದರೂ ಕೂಡ ಜನ ಸಂದಣಿ ಕಡಿಮೆ ಮಾಡಿದರೆ ಎಲ್ಲೋ ಒಂದು ಕಡೆ ಕೊರೋನಾ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸರ್ಕಾರ ಮಾಡಿದೆ. ಏನಾರ ಒಂದು ಮಾಡಲೇಬೇಕಲ್ಲ. ಇದು ನಿಯಂತ್ರಣ ಮಾಡಿತ್ತು. ಕಳೆದ ಬಾರಿ ಸೆಕೆಂಡ್ ಅಲೆ ಬಂದಾಗ ನೋಡಿದ್ರಲ್ಲ, ಜನ ಉಳ್ಕೊಂತಾರ ಅನ್ನೋ ಭೀತಿ ಇತ್ತು. ಈಗ ಆ ಮಟ್ಟಕ್ಕೆ ಹೋಗಿಲ್ಲ. ICU ಸಿಗ್ತಿರ್ಲಿಲ್ಲ, ಇಲ್ಲಿ ವೆಂಟಿಲೇಟ್ರ್ ಸಿಗ್ತಿರ್ಲಿಲ್ಲ, ಆಕ್ಸಿಜನ್ ಸಿಗ್ತಿರ್ಲಿಲ್ಲ. ಆ ಪರಿಸ್ಥಿತಿಗೆ ಹೋಗಿದ್ದಂಥದ್ದು. ಅದರಿಂದ ನಿಯಂತ್ರಣ ಮಾಡಬೇಕು ಅಂದರೆ ಎಲ್ಲ ಸಾರ್ವಜನಿಕರ ಕರ್ತವ್ಯ. ಆ ನಿಟ್ಟಿನಲ್ಲಿ ಸರ್ಕಾರದ ಮಾರ್ಗಸೂಚಿ ಏನಿದೆ ಅದನ್ನು ಫಾಲೋಅಪ್ ಮಾಡ್ತಕ್ಕಂಥ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.